ಶಿಕ್ಷಣದ ಕಾಶಿ ದೇವಾಲಯಗಳ ಬೀಡು, ಬ್ಯಾಂಕ್, ಹೋಟೆಲ್, ಐಸ್ ಕ್ರೀಂ ಉದ್ಯಮದ ತೊಟ್ಟಿಲು ಎನಿಸಿಕೊಂಡ ಸುಂದರ ತುಳುನಾಡು ಇತ್ತೀಚಿನ ದಿನಗಳಲ್ಲಿ ಜನರ ನಿರ್ಲಕ್ಷ್ಯದಿಂದ ತನ್ನ ಸೌಂದರ್ಯವನ್ನು ಕಳೆದುಕೊಂಡಿದೆ. ಈ ಸೌಂದರ್ಯ ಮರುಕಳಿಸಬೇಕು. ಹಿಂದೆ ಸುಂದರವಾಗಿದ್ದ ತುಳುನಾಡು ಮತ್ತೊಮ್ಮೆ ಸುಂದರವಾಗಬೇಕು. ಸ್ವಚ್ಛತೆಯ ಅರಿವು ಜನರಲ್ಲಿ ಮೂಡಿಬರಬೇಕು ಮತ್ತು ನಾನಾ ಕಾರಣಗಳಿಂದ ತುಳುನಾಡಿನಲ್ಲಿ ಹೊರಗಿನಿಂದ ಬಂದವರು ತುಳುನಾಡಿನ ಅಮೋಘ ಸಂಸ್ಕೃತಿಯನ್ನು ತಿಳಿದುಕೊಳ್ಳಬೇಕು ಎಂಬ ಉದ್ದೇಶದಿಂದ ಜೈ ತುಳುನಾಡು ರಿಜಿಸ್ಟರ್ ಮತ್ತು ಇಂಡಿಯನ್ ರೂಟ್ಸ್ ಫೌಂಡೇಶನ್ನ ಜಂಟಿ ಆಶ್ರಯದಲ್ಲಿ ಮಂಗಳೂರು ನಗರದ ಜ್ಯೋತಿ ಬಲ್ಮಠದ ಸರ್ಕಾರಿ ಕಾಲೇಜಿನ ಕಾಂಪೌಂಡ್ ಗೋಡೆಯಲ್ಲಿ ಪೊರ್ಲು ತುಳುನಾಡ್ ಗೋಡೆ ಚಿತ್ರಬರಹ ಅಭಿಯಾನವು ಡಿಸೆಂಬರ್ 5ರಂದು ಜರುಗಿತು. ಚಿತ್ರಕಲೆ ತಂಡಗಳು ಪಾಲ್ಗೊಂಡು ತುಳುನಾಡಿನ ಸೌಂದರ್ಯವನ್ನು ಪರಿಚಯಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅಭಿಯಾನದಲ್ಲಿ ಶಾಸಕರಾದ ಡಿ ವೇದವ್ಯಾಸ ಕಾಮತ್, ಕಾರ್ಪೊರೇಟರ್ ಕಿರಣ್ ಕುಮಾರ್ ಕೋಡಿಕಲ್, ವರುಣ್ ಚೌಟ, ಕಮಿಷನರ್ ಶಶಿಕುಮಾರ್ ಪಾಲ್ಗೊಂಡು ಅಭಿಯಾನಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿದರು. ಜೈ ತುಳುನಾಡು ಸಂಘಟನೆ ಅಂಚನೆ ಇಂಡಿಯನ್ ರೂಟ್ಸ್ ಫೌಂಡೇಶನ್ ಮೊದಲ ಒಟ್ಟು ಗ್ರೂಪ್ ಮೇರೆಡು ಇನ್ನಿ ಕುಡ್ಲದ ಪೇಂಟೆಡ್ ಬಲ್ಮಠ ಜಂಕ್ಷನ್ ಪೊರ್ಲು ತುಳುನಾಡು ಪಂಪಿನ ಒಂಜಿ ಕಾರ್ಯಕ್ರಮ ಮಂತೊಂದುಲ್ಲೆರ್. ಈ ಕಾರ್ಯಕ್ರಮ ನಮ್ಮ ಕುಡ್ಲ ಪೇಂಟೆಡ್ ಬಹುಮಾತ ಗೋಡೆಲುಂಡು. ಆ ಗೋಡೆಲೆಡು ಪೂರ ನಮ್ಮ ತುಳುನಾಡದ ಜಾನಪದ ಒಪ್ಪಡು ಅಥವಾ ಸಾಂಸ್ಕೃತಿಕ ಒಪ್ಪಡು ಅಥವಾ ನಮ್ಮ ಸರ್ವ ಪದಾಧಿಕಾರಿಗಳೇ ಅಧ್ಯಕ್ಷರಾಗಲೇ ಪೂರೈರಗಲೇ ಯಾನು ಅಕ್ಲಿಗೆ ಎನ್ನ ಅಭಿನಂದನೆ ಸೊಲ್ಮೆಯನ್ನು ಕೊಡೊಂದು ಅಕ್ಲು ಮಲ್ಪಂಚಿನ ಈ ಬೇಲೆನ ಯಾನು ಎನ್ನ ಶಾಸಕರ ಈ ಶುಭ ಸಂದರ್ಭದ ಅಕ್ಲೆನ ಪೂರೈರಲ್ಲ ಈ ಬೇಲೆನ ಯಾನು ಅಕ್ಲಿಗೆ ಪ್ರಶಂಸೆಯನ್ನು ಕೊಡೊಂದಿಲ್ಲ. ಅಕ್ಲು ಮಲ್ಪಂಚಿನ ಬೇಲೆಗೆ ಅಕ್ಲಿಗೆ ನನಾಕ ಶಕ್ತಿ ತೆಗೆ ದೇವರ ಕೊರಡು ಅಕ್ಲು ಮಲ್ಪಂಚಿನ ವಿಶೇಷವಾದ ಪ್ರಾರ್ಥನೆ ಮಾಡ್ಕೊಂಡು ಐತೊಟ್ಟಿಗೆ ಇಂಡಿಯನ್ ರೂಟ್ಸ್ ಫೌಂಡೇಶನ್ ಒಟ್ಟಿಗೆ ಸೇರಿದ ಈ ಒಂದು ವಿಶೇಷವಾದ ಈ ಗೋಡೆಗೆ ತುಳುನಾಡು ಅಭಿಯಾನ ಪ್ರಮುಖ ರಸ್ತೆ ನಚ್ಚಿನ ಗೋಡೆಗಳು ದಿನ ನಿರ್ಮಾಣ ಇಡೀ ನಾಡೋಡು ನಮ್ಮ ತುಳುನಾಡು ಕೇವಲ ಬರೋದು ಐದು ಪೂರಕವಾದ ಈ ಎರಡು ಸಂಸ್ಥೆ ಎಲ್ಲ ಯುವಕರೊಟ್ಟಿಗೆ ಸೇರಿದ ಬೇತೆ ಬೇತೆ ಆಯಾಮಾಡು ತುಳುಗ ಒಂದು ಲಿಪಿ ಕುಪ್ಪಾಡು ಅದನ್ನ ತುಳುಕೊಂಡಿ ಮಾನ್ಯತೆ ಕೊಡುವಂತಿನ ಕೆಲಸ ಕಾರ್ಯದಲ್ಲಿ ಕೈಬಾರ್ದು. ಇನಿ ಈ ಒಂದು ಅಭಿಯಾನದ ಮುಖೇನ ನಗರದ ಪ್ರಮುಖ ರಸ್ತೆಯ ಒಂದು ಸೌಂದರ್ಯೀಕರಣ ಮಂತ್ರಿನ ಜೊತೆಗೆ ಬೇತೆ ಬೇತೆ ಊರುಡ್ದು ಬೇತೆ ಬೇತೆ ರಾಜ್ಯದ್ದು ಈ ತುಳುನಾಡಿಗೆ ಬರಬೇಕು.